ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಪಂಚಾಯತ್ನಲ್ಲಿ 20 ವರ್ಷಗಳ ಬಳಿಕ ಕಾಂಗ್ರೆಸ್ ಬೆಂಬಲಿತರು ಅಧಿಕಾರವನ್ನ ಹಿಡಿದಿದ್ದಾರೆ. 12 ಸದಸ್ಯರ ಬಲದೊಂದಿಗೆ ಎಸ್ಡಿಪಿಐ ಬೆಂಬಲಿತ 7 ಜನರ ಬೆಂಬಲ ಪಡೆದು ಕಾಂಗ್ರೆಸ್ ಬೆಂಬಲಿತರಿಗೆ ಅಧ್ಯಕ್ಷ ಸ್ಥಾನ ಹಾಗೂ ಎಸ್ಡಿಪಿಐ ಬೆಂಬಲಿತರಿಗೆ ಉಪಾಧ್ಯಕ್ಷ ಸ್ಥಾನ ಹಂಚಿಕೊಂಡಿದೆ. ಆದರೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಅಧಿಕಾರ ಸ್ವೀಕಾರದ ಬೆನ್ನಲ್ಲೇ ವಿವಾದವೊಂದು ಎದ್ದಿದ್ದು ಶಾಸಕ ಗುರುರಾಜ್ ಗಂಟಿಹೊಳಿ ನೇತೃತ್ವದಲ್ಲಿ ಪಂಚಾಯತ್ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಗಿದೆ. ನಾವಿವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ ಎಸ್ಡಿಪಿಐ ಅನ್ನ ನಿಷೇಧಿಸಬೇಕು, ಎಸ್ಡಿಪಿಐ ಅನ್ನ ಬ್ಯಾನ್ ಮಾಡಬೇಕು, ಎಸ್ಡಿಪಿಐ ಅನ್ನೋದು ಸಮಾಜಘಾತುಕ ಶಕ್ತಿ, ಅದು ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇದೆ ಅನ್ನೋದನ್ನ ಕಾಂಗ್ರೆಸ್ ಒಂದು ಕಡೆಯಲ್ಲಿ ಇಡೀ ದೇಶಾದ್ಯಂತ ಹೇಳ್ತಾ ಇದೆ. ಈಚೆ ಕಡೆಯಲ್ಲಿ ಅಧಿಕಾರಕ್ಕೋಸ್ಕರ, ಒಂದು ಪಂಚಾಯತ್ ಆಡಳಿತಕ್ಕೋಸ್ಕರ, ವ್ಯವಸ್ಥೆಗಳಿಗೋಸ್ಕರ, ಲಾಭಕ್ಕೋಸ್ಕರ ತಾನು ಯಾವ ಸಂಘಟನೆಯನ್ನು ನಿಷೇಧ ಮಾಡಬೇಕು ಅಂತ ಹೇಳ್ತಿದೆ. 2 ದಶಕಗಳ ಬಳಿಕ ಗಂಗೊಳ್ಳಿ ಪಂಚಾಯತ್ ಅಧಿಕಾರ ಹಿಡಿದುಕೊಂಡ ಕಾಂಗ್ರೆಸ್ ಬೆಂಬಲಿತರು ಜಯಂತಿ ಖಾರ್ವಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದರೆ ಎಸ್ಡಿಪಿಐ ಬೆಂಬಲಿತ ತಬ್ರೇಜ್ ಎಂಬಾತ್ನಿಗೆ ಉಪಾಧ್ಯಕ್ಷ ಸ್ಥಾನವನ್ನ ನೀಡಲಾಗಿದೆ. ಉಪಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದ ತಬ್ರೇಜ್ ಮೌಲಿಯೊಬ್ಬರನ್ನ ಪಂಚಾಯತ್ ಕಚೇರಿಗೆ ಕರೆಯಿಸಿ ದುವಾ ಮಾಡುವ ಮೂಲಕ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ಶಾಸಕ ಗಂಟಿಹೊಳಿ ಅವರ ನೇತೃತ್ವದಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿ ಗಂಗೊಳ್ಳಿ ಪಂಚಾಯತ್ ಮುಂದೆ ಪ್ರತಿಭಟನೆಯನ್ನ ನಡೆಸಿದೆ. ದುಸ್ಥಿತಿಗೋಸ್ಕರ ಬೇಕಿದ್ರೆ ಅಧಿಕಾರವನ್ನು ಬೇಕಿದ್ರೆ ಬಿಡ್ತೇವೆ. ಇದು ಹಿಂದೂ ಸಂಘಟನೆ, ಗಂಗೊಳ್ಳಿಯ ಸಮಾಜ ನಾಗರಿಕರ ವ್ಯವಸ್ಥೆ ಇದು. ಹಾಗಾಗಿ ಅಧಿಕಾರಕ್ಕೋಸ್ಕರ ತನ್ನ ಮಾರ್ಕೊಳ್ಳುವ ಕಾಂಗ್ರೆಸ್ ಒಂದು ಕಡೆ ಆದ್ರೆ, ಅಧಿಕಾರ ಬೇಕಿದ್ರೆ ಬಿಡ್ತೇವೆ, ನಮ್ಮ ಸಿದ್ಧಾಂತ ಏನಿದೆ ನಾವು ಬಿಡುವುದಿಲ್ಲ ಅನ್ನುವಂಥದ್ದು ನಮ್ಮ ಪ್ರತಿಭಟನೆ ಉದ್ದೇಶ ಆಗಿದೆ. ಹಾಗಾಗಿ ಈ ಎಲ್ಲ ವ್ಯವಸ್ಥೆ ಕಾರಣವಾಗುವಂತ ಕಾಂಗ್ರೆಸ್ಸಿಗೆ ಧಿಕ್ಕಾರವನ್ನು ಕೂಗ್ತಾ, ಇದರ ಎಲ್ಲೆಯನ್ನು ಮೀರಿದಂತ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಮನವಿಯನ್ನ ಕೊಡುವುದಕ್ಕೋಸ್ಕರ ಇವತ್ತು ಎಲ್ಲರೂ ಸಮಸ್ತ ಸಂಘಟನೆಗಳು, ನಾಗರಿಕರು ಇಲ್ಲಿ ಒಂದಾಗಿ ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸಿದ ಬೆನ್ನಲ್ಲೇ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷೆ ಜಯಂತಿ ಖಾರ್ವಿ ಅವರು ಪಂಚಾಯತ್ನಲ್ಲಿ ಗಣಹೋಮವನ್ನು ನಡೆಸಿದ್ದಾರೆ. ಉಪಾಧ್ಯಕ್ಷರು ದುವಾ ಮೂಲಕ ಅಧಿಕಾರ ಸ್ವೀಕಾರ ಮಾಡಿದ್ದರೆ ಅಧ್ಯಕ್ಷರು ಗಣಹೋಮ ನಡೆಸಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಆದರೆ ಅಧಿಕಾರ ಕಳೆದುಕೊಂಡು ಹತಾಶವಾಗಿರುವ ಬಿಜೆಪಿಯಿಂದ ದುವಾ ಮಾಡಿರುವುದನ್ನೇ ಮುಂದಿಟ್ಟುಕೊಂಡು ಪಂಚಾಯತ್ನಲ್ಲಿ ನಮಾಜ್ ಮಾಡಲಾಗಿದೆ ಎಂದು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಅಧಿಕಾರ ಬದಲಾವಣೆಯೊಂದಿಗೆ ವಿವಾದಕ್ಕೆ ನಾಂದಿ ಹಾಡಿರುವ ಗಂಗೊಳ್ಳಿ ಪಂಚಾಯತ್ನಲ್ಲಿ ಇನ್ಯಾವಾಗ ರಾಜಕೀಯ ಬದಲಾವಣೆಗಳು ಆಗಲಿವೆಯೋ ಕಾದು ನೋಡಬೇಕಾಗಿದೆ. ಎಲ್ಲ ದೇವತಾನುಗ್ರಹದಿಂದ ಮುಂದಿನ 5 ವರ್ಷ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ ದೇವತಾನುಗ್ರಹ ಪ್ರಾಪ್ತಿಯಾಗಿ, ಮುಖ್ಯವಾಗಿ ಎಲ್ಲ ಸದಸ್ಯರಿಗೆ ಒಮ್ಮತ ಮನಸ್ಸು, ಐಕ್ಯತೆ, ಧೈರ್ಯ, ಶಕ್ತಿ, ಸಾಮರ್ಥ್ಯ ಎಲ್ಲ ಅನುಗ್ರಹಿಸಿ ಎಲ್ಲರ ತಿಳಿ ಕಾಪಾಡಿ ಒಳ್ಳೆತನ ಮಾಡಬೇಕು. ಮತ್ತು ಸಂಸಾರ ಜೀವನದಲ್ಲಿ ಹಾಗೆ ಸುಖ, ಶಾಂತಿ, ನೆಮ್ಮದಿ, ಒಳ್ಳೆ ಹೆಸರು, ಕೀರ್ತಿಯನ್ನು ಅನುಗ್ರಹಿಸಿ ಕಾಪಾಡಿ ಒಳ್ಳೆತನ ಮಾಡಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಕ್ಷತೆ ಇಲ್ಲಿ ದೇವರ ಹತ್ರ ಕಲಶದಲ್ಲಿ ಹೋಮದಲ್ಲಿ ಹಾಕೋದು. ನಮಸ್ಕಾರ ಮಾಡಿ.